ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಮ್ಯಾಂಗ್ಳೂರಲ್ಲಿ ತುಂಬ ಫೇಮಸ್ ಆಗಿರುವಂಥ ಒಂದು ರೆಸಿಪಿನ ಮಾಡಬೇಕು ಅಂತ ಇದ್ದೀನಿ. ಅದು ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ವರ್ಷದ ಕೊನೆಯ ದಿನ, ಹಾಗಾಗಿ ನಾನು ನಾಳೆ ಹೊಸ ವರ್ಷ ಆಗಿರುವುದರಿಂದ 2024ಗೆ ನಾವು ಕಾಲಿಡ್ತಾ ಇದ್ದೀವಿ. ಹಾಗಾಗಿ ನಾನಿವತ್ತು ಚಿಕನ್ನ ಸುಕ್ಕ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಚಿಕ್ಕ ಸೈಜಿನ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅರ್ಧ ಹೋಲು ಈರುಳ್ಳಿ, ಒಂದು ಅರ್ಧ ತುಂಡು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 4 ಲವಂಗ, ಒಂದು ಚಿಕ್ಕ ಸೈಜಿನ ಚಕ್ಕೆ ಮತ್ತು ಒಂದು ಚಿಕ್ಕ ಅರ್ಧ ಹೋಲು ಇದು ಹೂವು ತೊಗೊಂಡಿದ್ದೀನಿ ಸ್ಟಾರ್. ಇನ್ನೊಂದು 1/4 ಟೇಬಲ್ ಸ್ಪೂನಷ್ಟು ಕರಿಮೆಣಸು ತೊಗೊಂಡಿದ್ದೀನಿ, ಅರ್ಧ ಹೋಲು ತೆಂಗಿನ ತುರಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಮುಷ್ಟಿಯಷ್ಟು ನಾನು ಇಲ್ಲಿ ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ. ಇದನ್ನು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡೋಣ. ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೆಣಸು ಫ್ರೈ ಆಯಿತು, ತೆಗೆದು ಬಿಡೋಣ. ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಬೀಜ ಸ್ವಲ್ಪ ಜಾಸ್ತಿ ಆದರೆ ಒಳ್ಳೆಯದು. ಒಂದು ಸ್ವಲ್ಪ ಮೆಂತೆಕಾಳು, ಒಂದು ಚಿಟಿಕೆಯಷ್ಟು ಸಾಕು, ಜಾಸ್ತಿ ಆದರೆ ಕಹಿ ಬರುತ್ತೆ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ನೋಡಿ ಸಿಡಿತಾ ಇದೆ ಅನ್ನುವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಇದೆಲ್ಲವನ್ನು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಫ್ರೈ ಆಗಲಿ. ಸಿಡಿಯೋಕ್ಕೆ ಸ್ಟಾರ್ಟ್ ಆಯಿತು, ಆವಾಗ ನಾನು ಇದು ಶುಂಠಿ ಹಾಕ್ತಾಯಿದ್ದೀನಿ. ಅದು ಫ್ರೈ ಆದ ಮೇಲೆ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಜೊತೆಗೆ ಸ್ವಲ್ಪ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಜೊತೆಗೆ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಇವಾಗ ಫ್ರೈ ಆಗಿದೆ, ತೆಗೆದುಬಿಡ್ತೀನಿ. ಹಾಕ್ಬಿಟ್ಟು ಈ ಕೊತ್ತಂಬರಿ ಬೀಜನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬಾಡಿದರೆ ಸಾಕು, ಆಯ್ತು. ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೇವು ಸೊಪ್ಪು ಜೊತೆಗೆ ತೆಂಗಿನ ತುರಿಯನ್ನು ಬೇಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು 2 ಸೆಕೆಂಡು ಫ್ರೈ ಮಾಡಿದರೆ ಸಾಕು. ಇವಾಗ ತೆಂಗಿನ ತುರಿ ಫ್ರೈ ಆಯಿತು. ಇವಾಗ ನಾವು ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ, ಆಮೇಲೆ ರುಬ್ಬಕ್ಕೆ ಹಾಕೋಣ. ಫಸ್ಟ್ ಮಸಾಲ ಫ್ರೈ ಮಾಡಿರೋದು ರುಬ್ಬಕ್ಕೆ ಹಾಕಿ, ಇದು ನುಣ್ಣಗೆ ಆದಮೇಲೆ ತೆಗೆದು ಆಮೇಲೆ ಇದನ್ನು ಒಂದು 2 ಸುತ್ತು ರೌಂಡ್ ಹಾಕಿದರೆ ಸಾಕು. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 2 kg ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಬರ್ತೀನಿ. ತೊಳೆದು ಮತ್ತೆ ನಾವು ಸುಕ್ಕ ಮಾಡೋಣ. ಮಸಾಲೆ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಸಾಕು, ತೆಗಿತಾ ಇದ್ದೀನಿ. ಕೊಕೊನಟ್ ಆಯಿಲ್, ತುಪ್ಪ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಅರಿಶಿನ ಪುಡಿ, ಚಿಕನ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಾನಿದು ಬಾಯ್ಲರ್ ಕೋಳಿ ತೊಗೊಂಡಿರೋದು, ಹಾಗಾಗಿ ಇದು ಬೇಗ ಒಂದು ಹಬೆಯಲ್ಲಿ ಬೆಂದು ಬಿಡುತ್ತೆ. ಹಾಗಾಗಿ ನಾನು ಬೇಗ ಇದಕ್ಕೆ ಮಸಾಲೆನ ಹಾಕಿಬಿಟ್ಟು ಮತ್ತೆ ಒಂದು ಕುದಿ ಬರುವವರೆಗೂ ಕುದಿಸ್ತೀನಿ.
ಇವಾಗ ಕಾಯಿ ತುರಿನ ಮಿಕ್ಸ್ ಮಾಡೋಣ. ಇವಾಗ ಚಿಕನ್ ಇದು ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಸುಕ್ಕ ರೆಡಿ ಆಯಿತು.